ಕಾನೂನಿನ ಚೌಕಟ್ಟಿನ ಒಳಗೆ ನಡೆಯುವ ಘೋರ ಅಪರಾಧಗಳು, ಇದನ್ನ ಭೇದಿಸುವ ರಹಸ್ಯ ಕೈಗಳು. ಇದರ ಸುತ್ತ ನಮ್ಮ ಕ್ಯಾಮರಾ. ಇದುವೇ ಕ್ರೈಮ್ ಬೇಟ್, ನಿಷಿದ್ಧ ಲೋಕದ ಸುತ್ತ ನಮ್ಮ ಚಿತ್ತ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಇದು ಹುಬ್ಬಳ್ಳಿಯ ಸಂಶಿ ಗ್ರಾಮ. ಇಲ್ಲಿ ನಡೆಯಿತು ಬರ್ಬರ ಹತ್ಯೆ. ಒಡ ಹುಟ್ಟಿದ ಅಣ್ಣನನ್ನೇ ಕೊಲೆ ಮಾಡಿ ಬಿಸಾಕಿದ ಅಮಾನುಷ ಘಟನೆ. ಕೊಲೆ ಮಾಡಿದ್ದು ಯಾಕೋ, ಕೊಲೆಯ ನಂತರ ಆಗಿದ್ದು ಇನ್ನೇನು. ಆತ ಶುರು ಮಾಡಿದ್ದ ಬಡ್ಡಿ ದಂಧೆ, ಅದರ ಜೊತೆಗಿತ್ತು ಹಾಲಿನ ಡೈರಿ. ಇದೆಲ್ಲದರ ಮಧ್ಯೆಯೂ ಹಣದ ದಾಹ. ಇದೆಲ್ಲದರ ಕಂಪ್ಲೀಟ್ ಕಹಾನಿ ಇಲ್ಲಿದೆ. ಪ್ರಿಯ ವೀಕ್ಷಕರೇ, ಇದು ಹುಬ್ಬಳ್ಳಿಯ ಸಂಶಿ ಗ್ರಾಮ. ಇದೇ ಜಾಗದಲ್ಲಿ ಕೆಲವು ಸಮಯದ ಹಿಂದೆ ಒಂದು ಬರ್ಬರವಾದ ಕೊಲೆಯಾಗಿತ್ತು. ಕೊಲೆಯಾದ ವ್ಯಕ್ತಿ ನರಳಿ ಪ್ರಾಣವನ್ನ ಬಿಟ್ಟಿದ್ದ. ತಲೆಯ ಮಾಂಸಗಳು ಹೊರಗೆ ಬಂದಿತ್ತು. ರಕ್ತದ ಮಡುವಿನಲ್ಲಿ ರಾಜ ಕೊಡ್ಲಿವಾಡ ಎನ್ನುವ ವ್ಯಕ್ತಿಯ ಹೆಣ ವಿಕಾರವಾಗಿ ಬಿದ್ದಿತ್ತು. ರಕ್ತ ನದಿಯಂತೆ ಹರಿದಿತ್ತು. ಅದು ಎಂಥ ಕೊಲೆಯಂತೀರಾ? ತನ್ನ ಸ್ವಂತ ಅಣ್ಣನನ್ನೇ ಕೊಚ್ಚಿ ಕೊಂದು ಹಾಕಿದ್ದ ಒಡ ಹುಟ್ಟಿದ ತಮ್ಮ. ಇಂಥ ಭಯಂಕರ ಕೊಲೆಯನ್ನ ಅಲ್ಲಿನ ಜನತೆ ನೋಡಿರ್ಲಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ತುಂಬಾನೇ ಹೆದರಿಕೊಂಡಿದ್ರು. ಭಯಭೀತರಾಗಿ ಏನಾಗ್ತಾ ಇದೆ ನಮ್ಮ ಊರಿನ ಪರಿಸ್ಥಿತಿ ಅಂತ ಮೂಗಿನ ಮೇಲೆ ಬೆರಳಿಟ್ಟು ನೋಡ್ತಾ ಇದ್ರು. ಇದು ಅಂಥ ಇಂಥ ಕೊಲೆಯಲ್ಲ, ಇಂಥ ಕಥೆಯೂ ಅಲ್ಲ. ಇದೊಂದು ವಿಲಕ್ಷಣ ಕಥೆಯ ಅಸಲಿ ಮ್ಯಾಟರ್. ಇವತ್ತು ನಾವು ಈ ಕೊಲೆಯ ಹಿಂದಿನ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ. ನೀವೇ ನೋಡಿ. ಆತ ರಾಜ ಕೊಡ್ಲಿವಾಡ, ಸಾತ್ವಿಕ, ತಾನಾಯಿತು ತನ್ನ ಕೆಲಸವಾಯಿತು ಅಂತ ಬದುಕ್ತಾ ಇದ್ದವನು. ಆತನಿಗೆ ಪ್ರೀತಿ ವಿಶ್ವಾಸದ ಬೆಲೆ ಗೊತ್ತಿತ್ತು. ನೋವು ನಲಿವಿನ ಅರ್ಥ ಗೊತ್ತಿತ್ತು. ಕೆಲಸದ ಹಿಂದಿನ ಬೆವರಿನ ಹನಿ ಗೊತ್ತಿತ್ತು. ಆತನಿಗೆ ಕುಡಿಯುವ ಚಟ ಒಂದು ಬಿಟ್ರೆ ಬೇರೇನೂ ಇರಲಿಲ್ಲ. ಬೇರೆ ಯಾವ ಚಟದ ಬಗ್ಗೆಯೂ ಆತನಿಗೆ ಗೊತ್ತೂ ಇರಲಿಲ್ಲ. ಇನ್ನು ಈತನ ಸ್ವಂತ ಒಡ ಹುಟ್ಟಿದ ತಮ್ಮ ಶಿವರಾಜ ಕೊಡ್ಲಿವಾಡ ಈತನ ಅಣ್ಣನ ವಿರುದ್ಧವಾದ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವಾಗ್ಲೂ ಅಣ್ಣನಿಗೆ ಬೈಯುತ್ತಾ ಆತನ ಬಳಿಯೇ ಕೆಲಸವನ್ನ ಮಾಡಿಸಿ ಈತ ಮಾತ್ರ ಮಜಾ ಮಾಡ್ತಾ ಇದ್ದ. ಒಂದು ಕಾಲದಲ್ಲಿ ಹತ್ತಿ ಮಾಫಿಯಾವನ್ನ ಮಾಡಿ ಸಿಕ್ಕಿ ಹಾಕಿಕೊಂಡು ಬಿದ್ದು ಮಾವನ ಮನೆಯ ಪಾಲಾಗಿದ್ದ. SSLCಯ ತನಕ ಸರಿಯಾಗಿದ್ದ ಈತ ಅಲ್ಲಿಯವರೆಗೂ ಅಣ್ಣನ ಜೊತೆ ಚೆನ್ನಾಗಿಯೇ ಇದ್ದ. ಕಾಲೇಜು ಸೇರ್ತಾ ಇದ್ದ ಹಾಗೆ ಖತರ್ನಾಕ್ ಆಗಿ ಹೋದ. ಚಿಗುರು ಮೀಸೆಯಲ್ಲಿ ಹಣದ ದಾಹ ಅವನನ್ನ ಕಿತ್ತು ತಿನ್ನುತ್ತಿತ್ತು. ಪೋಲಿಯಾಗಿ ಪಡ್ಡೆಯಾಗಿ ಬೆಳೆದು ಹೋದ. ಆತನಿಗೆ ಸಂಬಂಧದ ಬೆಲೆ ಗೊತ್ತಿರಲಿಲ್ಲ. ಕೆಲಸದ ಅರ್ಥವೇ ಗೊತ್ತಿರಲಿಲ್ಲ. ದುಡ್ಡು ಒಂದೇ ತನ್ನ ಲೋಕ ಅನ್ನುವ ಹಾಗೆ ಬೆಳಿತಾ ಹೋದ. ಅದೇ ಸಂದರ್ಭದಲ್ಲಿ ಶಿವರಾಜ ಕೊಡ್ಲಿವಾಡ ತನ್ನದೇ ಹೊಲದಲ್ಲಿ ಹತ್ತಿಯನ್ನ ಬೆಳೆಯೋದಕ್ಕೆ ಶುರು ಮಾಡಿಕೊಂಡ್ರ. ಆದ್ರೆ ಆ ಹತ್ತಿಯನ್ನ ಮಾರಾಟ ಮಾಡೋದ್ರಲ್ಲೂ ಮೋಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಶಿವರಾಜ ಕೊಡ್ಲಿವಾಡ.
ಮಾಫಿಯಾವನ್ನಾಗಿ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗಿ ಅಲ್ಲಿ ತೂಕ ಅಳತೆಯಲ್ಲಿ ಮೋಸ ಮಾಡಿ ಬೆಳೆದಕ್ಕಿಂತ ಜಾಸ್ತಿ ಹಣಕ್ಕೆ ಮಾರಾಟವನ್ನ ಮಾಡ್ತಾ ಇದ್ದ. 2 ವರ್ಷಗಳ ಕಾಲ ಇದನ್ನೇ ಮಾಡ್ತಾ ಇದ್ದ ಈತನಿಗೆ ಒಂದು ದಿನ ಕೋಳ ಬಿತ್ತು. ಎಳೆದು ಜೈಲಿಗೆ ಹಾಕಿ ಏರೋಪ್ಲೇನ್ ಅನ್ನ ಹತ್ತಿಸಿ ಕಳಿಸಿದ್ರು. ನಂತರ ಆತ ಕೈ ಹಾಕಿದ್ದೆ ಬಡ್ಡಿ ವ್ಯವಹಾರಕ್ಕೆ. ಅದು ಇನ್ನೊಂದು ರೀತಿಯ ಕೆಟ್ಟ ಕೂಪ. ಆ ಫೀಲ್ಡ್ಗೆ ಒಮ್ಮೆ ಇಳಿದ್ರೆ ದುಡ್ಡಿನ ಮದವೇರಿ ಮರ ಹತ್ತಿ ಕುಳಿತುಕೊಂಡಂಗಾಗುತ್ತೆ. ಇವೆಲ್ಲ ಗನಂದಾರಿ ಕೆಲಸ ಮಾಡಿ ಮುಂಡ ಮುಚ್ಚಿ ಹೋದ ಮೇಲೆ ಬಡ್ಡಿ ದಂಧೆಯಲ್ಲಿ ದುಡ್ಡನ್ನ ಮಾಡ್ದ. ದುಡ್ಡು ಮಾಡಿದವನಿಗೆ ಹಾಲಿನ ಡೈರಿಯನ್ನ ಓಪನ್ ಮಾಡುವಂತಹ ಒಂದು ಯೋಜನೆ ಬಂತು. ಅದನ್ನು ಕೂಡ ಶುರು ಮಾಡಿಯೇ ಬಿಟ್ಟ. ಹೌದು ವೀಕ್ಷಕರೇ, ಶಿವರಾಜ ಕೋಡ್ಲಿವಾಡ ಯಾವಾಗ ಬಡ್ಡಿ ದಂಧೆಯನ್ನ ಶುರು ಮಾಡಿದ್ನೋ ಅಲ್ಲಿಂದ ಸ್ಟಾರ್ಟ್ ಆಯ್ತು ಹಣದ ದಾಹ. ಆತ ಹಣಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕು ರೆಡಿ ಇದ್ದ. ಅವನಿಗೆ ಖತರ್ನಾಕ್ ಐಡಿಯಾವನ್ನ ಕೊಡೋದಕ್ಕೆ ಪೋಲಿ ಫ್ರೆಂಡ್ಸ್ ಇದ್ರು. ಕೈಯಲ್ಲಿ ಬಡ್ಡಿ ದಂಧೆಯ ಹಣ ಇತ್ತು. ಎಲ್ಲವೂ ಇವನು ಅಂದುಕೊಂಡಂತೆಯೇ ನಡೀತಾ ಇತ್ತು. ಇಷ್ಟೆಲ್ಲ ಇದ್ಮೇಲೆ ಈತನಿಗೆ ಇನ್ನೇನು ಬೇಕಿತ್ತು? ಇದೆಲ್ಲ ದಂಧೆಯ ಜೊತೆಗೆ ಹಾಲಿನ ಡೈರಿಗೆ ಕೈ ಹಾಕಿದ ಈತ. ಸಂಶಿ ಹೊರಭಾಗದಲ್ಲಿ ಶುರು ಮಾಡಿದ ಡೈರಿಗೆ ಅಣ್ಣನನ್ನ ಓನರ್ ಸ್ಥಾನದಲ್ಲಿ ಕೂರಿಸಿ ದುಡಿಸಿಕೊಂಡ. ಬೈದು ಕೆಲಸವನ್ನ ಮಾಡಿಸಿಕೊಳ್ತಾ ಇದ್ದ. ಅಣ್ಣನಿಗಿಂತಲೂ ಅವನನ್ನ ಕೆಲಸದವನನ್ನಾಗಿ ನೋಡ್ತಾ ಇದ್ದ. ಆದ್ರೂ ರಾಜ ಕೋಡ್ಲಿವಾಡ ಮಾತ್ರ ಇದ್ಯಾವುದಕ್ಕೂ ತಲೆಯನ್ನ ಕೆಡಿಸಿಕೊಳ್ಳದೆ ತಮ್ಮ ಹೇಳಿದ ಕೆಲಸ ಅಂತ ಮಾಡ್ತಾ ಇದ್ದ. ಆದ್ರೆ ಕೊನೆಗೆ ಸ್ವಂತ ತಮ್ಮನೇ ಇಟ್ಟ ಅಣ್ಣನ್ಗೆ ಗುನ್ನ. ಇದೊಂಥರ ವಿಚಿತ್ರ ಜಗತ್ತು. ಇಲ್ಲಿ ಸಂಬಂಧಕ್ಕಿಂತ ಹಣವೇ ದೊಡ್ಡದು ಅನ್ನುವ ಹಾಗೆ ಕೆಲವರು ಬೆಳಿತಾ ಇದ್ದಾರೆ. ಇಲ್ಲಿ ಆಗಿದ್ದು ಅದೇ. ಈ ಹಾಲಿನ ಡೈರಿಯಲ್ಲಿ ಸುಮಾರು ವರ್ಷಗಳಿಂದ ಸತತವಾಗಿ ಹಾಲಿನ ವ್ಯಾಪಾರವನ್ನ ವ್ಯಾಪಕವಾಗಿ ಮಾಡ್ತಾ ಇತರ ಕೆಲಸಗಳನ್ನ ಕೂಡ ಶಿವರಾಜನ ಸಹೋದರ ರಾಜು ನಡೆಸಿಕೊಂಡು ಹೋಗ್ತಾ ಇದ್ದ. ತುಂಬಾ ನಿಯತ್ತಿನಿಂದ ದುಡಿತಾ ಇದ್ದವನಿಗೆ ತಮ್ಮನೇ ಕೊಟ್ಟ ಕೊಲೆಯ ಸಂಭಾವನೆ. ತನ್ನ ಹಣದ ವ್ಯಾಮೋಹಕ್ಕೆ ರಕ್ತದ ಮಡುವಿನಲ್ಲಿ ತನ್ನ ಅಣ್ಣ ಬಿದ್ದು ಒದ್ದಾಡುವಂತೆ ಮಾಡಿದ್ದ ಈ ಹಣದ ಪಿಪಾಸು. ಇದೆಲ್ಲದರ ಮಧ್ಯೆ ಶಿವರಾಜನಿಗೆ ದಿನದಿಂದ ದಿನಕ್ಕೆ ಹಣದ ಆಸೆ ಜಾಸ್ತಿಯಾಗಿ ದುಡ್ಡು ಮಾಡೋದಕ್ಕೆ ಇನ್ನೊಂದು ಪ್ಲಾನ್ ಅನ್ನ ಮಾಡಿದ. ಅದು ತೀರಾ ಅಮಾನುಷವಾದ ಬ್ರೂಟಲ್ ಪ್ಲಾನ್. ಸೈಲೆಂಟ್ ಆಗಿ ಅಣ್ಣನ ಹೆಸರಿನಲ್ಲಿ ಖಾಸಗಿ ಬ್ಯಾಂಕ್ ಒಂದರಲ್ಲಿ 1 ಕೋಟಿಯ ಇನ್ಶೂರೆನ್ಸ್ ಅಕೌಂಟ್ ಅನ್ನ ಓಪನ್ ಮಾಡಿದ. ಇದು ತನ್ನ ಅಣ್ಣನಿಗೂ ಹೇಳಿದ. ಪ್ರತಿ ತಿಂಗಳು ಅದಕ್ಕೆ ಹಣವನ್ನ ತಾನೇ ಕಟ್ತಾ ಇದ್ದ. ಶಿವರಾಜು ಕೂಡ ಒಂದು ಇನ್ಶೂರೆನ್ಸ್ ಅನ್ನ ಓಪನ್ ಮಾಡಿ ತಾನೀಗ ಒಳ್ಳೆಯವನಾದ ಹಾಗೆ ನಾಟಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದ. ಹಣಕ್ಕೋಸ್ಕರ ಸ್ಕೆಚ್. ಸ್ವಂತ ಅಣ್ಣನನ್ನ ಮುಗಿಸಲು ಈ ಪ್ಲಾನ್ ಸಾಕಿತ್ತು ಆತನಿಗೆ. ಇದನ್ನ ತೋರಿಸ್ತೀನಿ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ದೇವರಂತ ಅಣ್ಣ ಅಪಾಪೋಲಿ ತಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ.
ಕೊಲೆ ಮಾಡೋದೇನೋ ಮಾಡಿದ, ಆದರೆ ಆಮೇಲೆ ಕಟ್ಟಿದ ಒಂದು ಹೊಸ ಕಥೆ. ಆದರೆ ತಪ್ಪು ಮಾಡಿದವನು ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇದು ವಿಧಿಯ ನಿಯಮ. ದಿನ ಕಳೀತಾ ಇದ್ದ ಹಾಗೆ ಎಲ್ಲವೂ ಕೂಡ ನಾರ್ಮಲ್ ಆಗಿ ನಡೆದುಕೊಂಡು ಹೋಗ್ತಾ ಇತ್ತು. ಶಿವರಾಜ್ ಬಡ್ಡಿ ದಂಧೆಯಲ್ಲಿ ಬಿಸಿ, ರಾಜು ಹಾಲಿನ ಡೈರಿಯಲ್ಲಿ ಬಿಸಿ, ಇತ್ತ ಇನ್ಶೂರೆನ್ಸ್ ತನ್ನ ಪಾಡಿಗೆ ತಾನು ಕಟ್ಟಿಕೊಳ್ತಾ ಇತ್ತು. ದಿನ ಕಳೆದಂತೆ ಶಿವರಾಜು ಪ್ಲಾನ್ ಕೂಡ ಸಕ್ಸೆಸ್ ಆಗ್ತಾ ಹೋಗ್ತಾ ಇತ್ತು. ದುಡ್ಡು ಮಾಡುವ ಹೊಸ ಹೊಸ ಯೋಚನೆಗಳು ತಲೆಗೆ ಬಂದು ತುರುಕಿಕೊಳ್ತಾ ಇದ್ವು. ಅಣ್ಣನ ಮೇಲೆ ಸೈಲೆಂಟ್ ಆಗಿ ಶಿವು ಸ್ಕೆಚ್ ಹಾಕಿದ್ದ. ಶಿವರಾಜುವಿಗೆ ಬೇಕಾಗಿದ್ದು ಕೇವಲ 1 ಕೋಟಿಯಷ್ಟೇ. ಆ 1 ಕೋಟಿಗಾಗಿ ಏನು ಮಾಡೋದಕ್ಕೂ ರೆಡಿ ಇದ್ದ. ಆದ್ರೆ ಪ್ಲಾನ್ ಪ್ರಕಾರ ಅಣ್ಣನನ್ನ ಮಾತ್ರ ಕೊಲೆ ಮಾಡಬೇಕಿತ್ತು. ಅದು ಹೇಗೆ ಕೊಲೆ ಮಾಡಬೇಕು ಎನ್ನುವ ವಿಚಾರ ಕೂಡ ಶಿವರಾಜುವನ್ನ ಕಾಡ್ತಾ ಇತ್ತು. ಇಷ್ಟೆಲ್ಲ ಯೋಜನೆ ಮಾಡ್ತಿರ್ಬೇಕಾದ್ರೆ ಆ ದಿನ ಬಂದೇ ಬಿಡ್ತು. ಅವತ್ತು ಎಲ್ಲ ನಾಟಕಕ್ಕೂ ಎಲ್ಲ ಪ್ಲಾನ್ಗೂ ತೆರೆಯನ್ನ ಎಳೆಯೋ ದಿನ. ಶಿವರಾಜು ಟೆನ್ಸ್ಡ್ ಆಗಿದ್ದ. 1 ಕೋಟಿ ಆತನ ಕಣ್ಣ ಮುಂದೆ, ಹಿಂದೆ ಎಲ್ಲಾ ಕಡೆಯೂ 500, 2000 ನೋಟೆ ಕಾಣಿಸ್ತಾ ಇತ್ತು. ಅವನಿಗೆ ಅಣ್ಣ ಬೇಡವಿತ್ತು, ಅವನಿಗೆ ದುಡ್ಡು ಬೇಕಿತ್ತು. ಅದೇ ಅವನ ಅಲ್ಟಿಮೇಟ್ ಗೋಲ್ ಆಗಿತ್ತು. ಅವತ್ತು ಶಿವರಾಜು ಅಣ್ಣನನ್ನ ಪ್ರೀತಿಯಿಂದ ಮಾತನಾಡಿಸಿದ. ಕೈಗೆ 100 ರೂಪಾಯಿ ಕೊಟ್ಟು ಅಣ್ಣ ಕುಡಿದು ಮಜಾ ಮಾಡು ಅಂದ. ಹೋಗಿ ಬಂದು ಅಣ್ಣ ಅಣ್ಣ ಅಂತ ಕಾಲು ಸುತ್ತುತ್ತಾ ಇದ್ದ. ರಾಜುವಿಗೆ ತನ್ನ ತಮ್ಮ ಸರಿಯಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ ಅನ್ನುವ ಅಕ್ಕರಿಯ ಫೀಲಿಂಗು. ಇಬ್ಬರ ಪ್ರೀತಿ, ಮಮತೆ ಎಲ್ಲವೂ ತಾರಕಕ್ಕೇರಿತು. ಹೊಸ ದಿಗಂತದಲ್ಲಿ ಚಂದ್ರ ಬಂದಂತೆ ರಾಜುವಿಗೆ ಶಿವರಾಜುವಿನ ಮೇಲೆ ನಂಬಿಕೆ, ಪ್ರೀತಿ ಜಾಸ್ತಿಯಾಗತೊಡಗಿತ್ತು. ಇದೇ ಖುಷಿಯಲ್ಲಿ ಹೋಗಿ ಕುಡಿದು ಬಂದ ರಾಜು ಆಗ್ತಾ ಇದ್ದ ಹಾಗೆ ವಾಪಸ್ ಮನೆಗೆ ಬಂದೇ ಬಿಟ್ಟ. ಅಣ್ಣ ಬರುವ ದಾರಿಯನ್ನೇ ಕಾಯ್ತಾ ಇದ್ದ ಶಿವು ಆತನನ್ನ ಕರೆದುಕೊಂಡು ಹಾಲಿನ ಡೈರಿಯ ಬಳಿಗೆ ಹೋದ. ದನದ ಕೊಟ್ಟಿಗೆಯ ಬಳಿ ಕೂರಿಸಿಕೊಂಡು ಅದು ಇದು ಅಂತ ಮಾತನಾಡೋದಕ್ಕೆ ಶುರು ಮಾಡಿದ್ದ. ಆದ್ರೆ ರಾಜು ಮಾತ್ರ ಅವರಿಬ್ಬರು ಬೆಳೆದು ಬಂದ ಹಾದಿ, ನೋವು, ನಲಿವು ಎಲ್ಲದರ ಬಗ್ಗೆ ಕುಡಿದ ಅಮ್ಮನಿನಲ್ಲಿ ಮಾತಾಡ್ತಾ ತನ್ನೊಳಗೆ ತಾನೇ ಸಂತೋಷವನ್ನ ಪಡ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಬಿತ್ತು ತಲೆಗೆ ಬಲವಾದ ಏಟು.
ಎಸ್, ಶಿವು ಅದನ್ನೆಲ್ಲ ಕೇಳ್ತಾ ಸುಮ್ನೆ ಕುಳಿತುಕೊಂಡಿರ್ಲಿಲ್ಲ. ಸಾಯಿಸೋದಕ್ಕೆ ಹತಾರವನ್ನ ಹುಡುಕ್ತಾ ಇದ್ದ. ಅದೇ ಟೈಮಲ್ಲಿ ಅವನ ಕೈಗೆ ಸಿಕ್ಕಿದ್ದೇ ಸುತ್ತಿಗೆಯನ್ನ ತೆಗೆದುಕೊಂಡು ರಾಜುವಿನ ತಲೆಗೆ ಬಲವಾಗಿ ಹೊಡೆದು ಬಿಟ್ಟ ಅಷ್ಟೇ. ತುಟಿಕ್ ಪಿಟಿಕ್ ಹೇಳದೆ, ಉಸಿರು ಹೊರ ಹಾಕದೆ ನರಳಿ ಸತ್ತು ಹೋದ. ಪಾರದ ಲೋಕಕ್ಕೆ ಹೋಗಿಯೇ ಬಿಟ್ಟ ರಾಜು ಕೋಡ್ಲಿವಾಡ. ಇತ್ತ ರಾಜು ಕೋಡ್ಲಿವಾಡನ ರಕ್ತ ನೆಲದ ಮೇಲೆ ನೀರಿನಂತೆ ಹರಿದಿತ್ತು. ಇದನ್ನ ಕ್ಲೀನ್ ಮಾಡೋದಕ್ಕೆ ಶಿವು ಹರಸಾಹಸವನ್ನ ಪಟ್ಟ. ಹಾಲಿನ ಡೇರಿಯಲ್ಲಿ ಹಾಲಿನ ಬದಲು ರಕ್ತ ಹರಿದಿದ್ದನ್ನ ತೆಗೆಯುವುದಕ್ಕೆ ಬೆಂಕಿ ಹಾಕಿ ಸುಟ್ಟು ಹಾಕಿದ. ಆದ್ರೆ ರಕ್ತದ ಕಲೆ ಇನ್ನಷ್ಟು ಅಂಟುತ್ತೆ, ಆದ್ರೆ ಸುಟ್ಟು ಕ್ಲೀನ್ ಆಗಲ್ಲ. ಕತ್ತಲಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಲೂ ಇಲ್ಲ ಬಿಡಿ. ಅದೇ ಟೈಮ್ನಲ್ಲಿ ಶಿವು ಇನ್ನೊಂದು ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ದ. ತನ್ನ ಅಣ್ಣ ಕುಡಿದು ಚಾಕಲಬ್ಬಿ ಸಂಶಿ ರಸ್ತೆಯಲ್ಲಿರುವ ಒಂದು ಬೈಕ್ ಮೇಲೆ ಬಂದು ವಿದ್ಯುತ್ ಕಂಬಕ್ಕೆ ಹೊಡೆದು ಸತ್ತಿದ್ದಾನೆ ಎನ್ನುವ ಹಾಗೆ ಸೀನ್ ಕ್ರಿಯೇಟ್ ಮಾಡಿದ್ದ. ಇದೇ ವಿಚಾರವನ್ನ ಬೇಲಿ ಊರಿನ ಗ್ರಾಮಸ್ಥರಿಗೂ ತಾನೇ ಖುದ್ದಾಗಿ ಹೋಗಿ ತಿಳಿಸಿದ. ಸ್ವಲ್ಪ ದಿನ ಕಣ್ಣೀರಿನ ನಾಟಕವನ್ನು ಮಾಡಿ ಕೈಯನ್ನ ತೊಳೆದುಕೊಂಡ. ಆದ್ರೆ ಎಲ್ಲ ನಾಟಕಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ. ನಾಟಕ ಮುಗಿದ ಮೇಲೆ ಪರದೆ ಸರಿಯಲೇಬೇಕು. ಶಿವರಾಜುವಿನ ವಿಷಯದಲ್ಲೂ ಇದೇ ಆಗಿದ್ದು. ಅಲ್ಲಿನ ಜನಕ್ಕೂ ಈತನನ್ನ ನಂಬುವ ಮನಸ್ಥಿತಿ ಇರಲಿಲ್ಲ. ಇವನ ಮೇಲೆ ಅನುಮಾನ ಅವರಿಗೆ ಯಾವಾಗ್ಲೂ ಇದ್ದೇ ಇತ್ತು. ಆದ್ರೂ ನಾಟಕವನ್ನ ಮಾಡ್ತಾ ಸಿಂಪತಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದ. ಆದ್ರೆ ಊರಿನ ಗ್ರಾಮಸ್ಥರು ಮತ್ತು ಪೊಲೀಸ್ ಇಲಾಖೆ ಈತನ ಮೇಲೆ ಒಂದು ಕಣ್ಣಿಟ್ಟಿತ್ತು. ಅವರಿಗೂ ಇವನ ಮೇಲಿನ ಅನುಮಾನ ಜಾಸ್ತಿಯಾಗಿತ್ತು. ಇಷ್ಟೆಲ್ಲ ಆದ ಮೇಲೆ ನಿಧಾನವಾಗಿ ಶಿವು ಇನ್ಶೂರೆನ್ಸ್ ವಿಚಾರಕ್ಕೆ ಕೈ ಹಾಕಿದ. ಕೊನೆಗೆ ಹುಬ್ಬಳ್ಳಿ ಖಾಸಗಿ ಬ್ಯಾಂಕ್ನಲ್ಲಿರುವ ಶಿವರಾಜನ ಸಹೋದರನಾದ ರಾಜು ಅಪಘಾತದಲ್ಲಿ ಸತ್ತಿದ್ದಾನೆ ಎಂದು ಬ್ಯಾಂಕಿಗೆ ತೆರಳಿ 1 ಕೋಟಿಯ ಬಾಂಡ್ ಮರಳಿಸಿ ದುಡ್ಡು ಕೊಡಿ ಎಂದು ಕೇಳಿದ. ಖಾಸಗಿ ಕಂಪನಿಯವರು ಪ್ರೊಸೀಜರ್ನಂತೆ ಸಂಪೂರ್ಣವಾಗಿ ಪರಿಶೀಲಿಸುವ ಗೋಜಿಗೆ ಬಿದ್ರು. ಆ ಸಮಯದಲ್ಲಿ ಶಿವರಾಜನ ಬಣ್ಣದ ಮುಖವಾಡ ಬಯಲಾಗುತ್ತೆ. ಆತನ ವಿಕೃತ ಕೆಲಸಗಳು ಒಂದೊಂದಾಗಿ ಹೊರಗೆ ಬೀಳೋದಕ್ಕೆ ಶುರುವಾಗಿ ನಾಟಕದ ಪರದೆ ಕಳಚಿ ಬೀಳುತ್ತೆ. ಕೂಡಲೇ ಇನ್ಶೂರೆನ್ಸ್ನವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಕೂಡಲೇ ರೆಡಿಯಾದ ಪೊಲೀಸರು ಆತನನ್ನ ಬಂಧಿಸಿ ಮೆಣಸಿನ ಪುಡಿ ಹಾಕಿ ರುಬ್ತಾರೆ. ಆಗ ಇರುವ ಎಲ್ಲ ಸತ್ಯವನ್ನ ಕಕ್ಕುತ್ತಾನೆ. ಕೊನೆಗೆ ಆತನಿಗೆ ಜೈಲು ಕೈ ಬೀಸಿ ಕರೆಯುತ್ತೆ. ಆತ ಕಾರಾಗೃಹದ ಒಳಗೆ ಕಾಲಿಟ್ಟು ಶಿಕ್ಷೆಯನ್ನ ಅನುಭವಿಸ್ತಾನೆ. ಒಟ್ಟಿನಲ್ಲಿ ಕುರುಡು ಕಾಂಚಾಣದ ಆಸೆ ಅದೆಷ್ಟು ತಪ್ಪುಗಳಿಗೆ ವೇದಿಕೆಯಾಯಿತು. ಹಣದ ದಾಹ, ನೆಮ್ಮದಿ, ಪ್ರೀತಿ, ವಿಶ್ವಾಸ, ನಂಬಿಕೆ, ಸಂಬಂಧ ಎಲ್ಲವನ್ನು ಕೂಡ ಕಿತ್ತೆಸೆಯುವಂತೆ ಮಾಡಿದೆ. ಇದುವರೆಗೆ ದುಡ್ಡಿನ ಹಿಂದೆ ಹೋದವರು ಯಾರೂ ಉದ್ಧಾರ ಆಗಿಲ್ಲ. ಇದೊಂದು ಈ ಜಗತ್ತಿನ ನಗ್ನ ಸತ್ಯ. ಒಟ್ಟಿನಲ್ಲಿ ಕುರುಡು ಕಾಂಚಾಣದ ಆಸೆ
ಅದೆಷ್ಟು ತಪ್ಪುಗಳಿಗೆ ವೇದಿಕೆಯಾಯಿತು. ಹಣದ ದಾಹ, ನೆಮ್ಮದಿ, ಪ್ರೀತಿ, ವಿಶ್ವಾಸ, ನಂಬಿಕೆ, ಸಂಬಂಧವನ್ನ ಎಲ್ಲವನ್ನು ಕೂಡ ಕಿತ್ತೆಸೆಯುವಂತೆ ಮಾಡಿದೆ. ಇದುವರೆಗೆ ದುಡ್ಡಿನ ಹಿಂದೆ ಹೋದವರು ಯಾರೂ ಉದ್ಧಾರ ಆಗಿಲ್ಲ. ಇದೊಂದು ಈ ಜಗತ್ತಿನ ನಗ್ನ ಸತ್ಯ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.